ನಿಮ್ಮನ್ನು ಒಳಗಡೆ ಕರೆದು ಮಾತಾಡಿದ್ವಿ, ಸರಿ ಮಾಡೋಣ ಅಂತ ಹೇಳಿದ್ವಿ. ಬಹಳ ಏನು ಆಗಬಾರ್ದು ಅಪರಾಧ ಆಗಿಲ್ಲ, ಆಗಬಾರ್ದು ಅಪರಾಧಗಳು ಆಗಿಲ್ಲ. ಆದ್ರೆ ನೀವು ಸುಮ್ಮನೆ ಪಕ್ಷವನ್ನು ಹಿಡ್ಕೊಂಡು ಉದ್ದೇಶ ಇಲ್ಲ, ಯಾವುದೂ ಸದುದ್ದೇಶ ಇಲ್ಲ. ಇದನ್ನ ನಿಮ್ಮನ್ನೆಲ್ಲರೂ ಕರೆದು ಮಾತನಾಡಿದಾಗ ಸಹಿತ ನೀವು ಅದಕ್ಕೆ ಬೆಲೆ ಕೊಡದೆ ಮಾಡಿದ್ದು ಸರಿಯಾದದ್ದಲ್ಲ. ಸರಿಯಾದ ನಿಮ್ಮ ಗೌರವಕ್ಕೆ ಇದು ತಕ್ಕದ್ದಲ್ಲ. ಆ ರೀತಿ ನಡ್ಕೊಳ್ಳೋದು ಜನ ನಿಮ್ಮನ್ನು ಯಾರು ಕಳಿಸಿದರೆ ಏನ್ ಮಾಡ್ತಾರೆ ಅಂತ ಮಾಡ್ಲಿ. ಇವರ ಗೊಡ್ಡು ಬೆದರೋರು ನಾವಲ್ಲ. ನಿಮಗ ಈಗಾಗಲೇ ಅವಕಾಶ ಕೊಟ್ಟು ನಿಮ್ಮನ್ನು ಒಳಗೆ ಕರೆದು ಎಲ್ಲವನ್ನು ಮಾತಾಡಿದಾಗ ಕೂಡ ನೀವೆಲ್ಲವನ್ನು ಕರೆದು ಮಾತಾಡಿದಾಗ ಕೂಡ ಅದಕ್ಕೆ ಬೆಲೆ ಕೊಡದೆ ಮಾಡಿದ್ದಕ್ಕೆ ನಾವು ಕರೆದು ಮಾತಾಡಿದ್ವಿ. ಬರ್ರಿ ಸರಿಪಡಿಸೋಣ ಅಂತ ಹೇಳಿದ್ವಿ. ಆದ್ರೆ ನೀವು ಬರ್ತೀವಿ ಅಂತ ಹೇಳಿ